ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆರು ವರ್ಷಗಳ ನಂತರ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೇನೆ. ಈ 6 ವರ್ಷಗಳಲ್ಲಿ ನಾನು ಹೆಚ್ಚು ಮುದುಕನಾಗಿದ್ದೇನೆ. ಹಾಗಂತ ಅಂದುಕೊಂಡು ನಾನು ವಾಹನವನ್ನು ಇಳಿದು ನೋಡಿದರೆ ಎಲ್ಲರೂ ಮುದುಕರಾಗಿದ್ದಾರೆ. ಯಾರ್ಯಾರನ್ನು ಭೇಟಿ ಮಾಡಿದರೆ ಅವರೆಲ್ಲರೂ ನಾವು ಮುದುಕರಾಗಿದ್ದೇವೆ ಅಂತ ಇದ್ದಾರೆ. ಹೀಗಾಗಿ ನಾನು ಯುವಕನಾಗೇ ಇದ್ದೇನೆ. ದೈಹಿಕವಾಗಿ ಸ್ವಲ್ಪ ಸಮಸ್ಯೆಗಳು ಎಲ್ರಿಗೂ ಬರುತ್ತೆ. ಹಾಗೆ ನಮಗೂ ಬಂದಿದೆ, ಹೋಗುತ್ತೆ. ಬರೋದು ಯಾತಕ್ಕೆ ಅಂದರೆ ಹೋಗೋದಕ್ಕೆ ಅಂತ. ಅದಕ್ಕೂ ಉಪನ್ಯಾಸ ಕೊಡೋದಕ್ಕೂ ಏನೂ ಸಂಬಂಧ ಇಲ್ಲ. ಎರಡು 2005 ಶ್ರೀರಾಮರಾಯರು ಬೆಂಗಳೂರಿಗೆ ಬಂದರು. ಯಾವುದೋ ಒಂದು ಜೈನ ಸಮ್ಮೇಳನದಲ್ಲಿ ನನ್ನ ಉಪನ್ಯಾಸ ಇತ್ತು. ಅಲ್ಲಿಗೆ ಅವರು ಬಂದು ಮಂಗಳೂರಿಗೆ ಆಹ್ವಾನಿಸಿದರು. ಅದೇ ವರ್ಷದಲ್ಲಿ ಅಂದರೆ 2005 10 ದಿವಸಗಳ ಕಾಲ ಶ್ರೀಮದ್ ರಾಮಾಯಣದ ಒಂದು ಸ್ಥೂಲ ಪರಿಚಯವನ್ನು ನಾನು ಮಾಡಿದೆ. ಆನಂತರ 13 ವರ್ಷಗಳು 156 ಗಂಟೆಗಳ ಉಪನ್ಯಾಸವನ್ನು ಮಹಾಭಾರತ ಹಾಗೂ ಭಗವದ್ಗೀತೆಯ ಬಗ್ಗೆ ಕೊಟ್ಟೆ. ಸನ್ಮಾನ್ಯ ರಾಘವೇಂದ್ರ ರಾಯರು ಹೇಳ್ತಾ ಇದ್ದಾರೆ, ಇದು ಕೊನೆಯ ಕಂತು. ನಾವು ಸಂಕಲ್ಪ ಮಾಡಿದ್ದು ಮಹಾಭಾರತ, ಭಗವದ್ಗೀತೆಯ ಕೊನೆಯ ಕಂತು ಅಂತ ನೀವು ಮಾಡಿದ್ದೀರಿ. ಮುಂದುವರಿಸಿ ಅಂತ ಕೆಲವರು ಹೇಳ್ತಾರೆ. ಆದರೆ ಅದರ ಸಮಸ್ಯೆ, ಅದು ಹೇಗೆ ಮುಂದುವರಿಯೋದು ಅದು ನಿಮಗೇ ಗೊತ್ತು. ಮುಂದುವರಿಸುವುದು ಬಿಡುವುದು ನಿಮಗೆ ಬಿಟ್ಟಿದ್ದು. ಆದರೆ ಈ ಕೊನೆಯ ಕಂತಿನಲ್ಲಿ ನಾವು ಅದ್ಯ ಕಥ ಪ್ರಾರಂಭೆ ಕಿಂಚಿತ್ ಪೂರ್ವಕಥಾನುವಾದ ಅನ್ನತಕ್ಕಂಥದ್ದು ಒಂದು ಸೂಕ್ತಿ. ನಾವು ಏನು 156 ಗಂಟೆಗಳ ಕಾಲ ನಿಮ್ಮೊಡನೆ ಚರ್ಚಿಸಿದ್ದೇನೆ, ನಿಮ್ಮೊಡನೆ ಏನನ್ನು ಹಂಚಿಕೊಂಡಿದ್ದೇನೆ, ಅದರ ಒಂದು ಸ್ಥೂಲ ನೋಟವನ್ನು ಈ ಹೊತ್ತು ನಾಳೆ ನಾನು ಕೊಡಲಿದ್ದೇನೆ. ಯಾರ್ಯಾರು ಹಿಂದಿನ ಉಪನ್ಯಾಸಗಳಿಗೆ, ಹಿಂದಿನ ವರ್ಷಗಳಿಗೆ, 13 ವರ್ಷಗಳಲ್ಲಿ ಬಂದಿಲ್ಲ ಅವರಿಗೆ ಇದರ ಒಂದು ನಂಟೇರ್ಪಡಲಿ. ಮತ್ತು ಸುಮಾರು 21 ವರ್ಷಗಳು, ಈ 21 ವರ್ಷಗಳಲ್ಲಿ ಎಲ್ಲ ಮರ್ತೋಗ್ಬಿಟ್ಟಿರ್ತೀವಿ. ನಾನು ಮೊದಲೇ ಉಪನ್ಯಾಸ ಕೊಟ್ಟಿದ್ದನ್ನು ನೆನಪಿಸ್ಕೊಳ್ಳಿದ್ರೆ ನೀವೆಲ್ಲಿ ನೆನಪಿಸ್ಕೊಳ್ಳೋಕ್ಕಾಗುತ್ತೆ. ಹೀಗಾಗಿ ಅತ್ಯಂತ ಸ್ಥೂಲವಾಗಿ 156 ಒಂದು 2 ಗಂಟೆಯಲ್ಲಿ ಹೇಳೋದು ಭಾಳ ಕಷ್ಟ ಇದೆ. ಎಷ್ಟು ಸಾಧ್ಯವೋ, ಎಷ್ಟು ಸಂಗ್ರಹ ಮಾಡಿ ಹೇಳಬಹುದೋ, ಎಷ್ಟನ್ನು ಮರೆಯಕೂಡದೋ, ಯಾವುದು ಮಹಾಭಾರತದ ಭೀಷ್ಮ ಪರ್ವದ ಆದಿಯ ತನಕ ನಾವು ಚರ್ಚೆ ಮಾಡಿದ್ದೇವೋ ಅವುಗಳ ಸೂಕ್ಷ್ಮಾತಿ ಸೂಕ್ಷ್ಮ ಅಂಶಗಳನ್ನು ಮಾತ್ರ ನಿಮ್ಮ ಗಮನಕ್ಕೆ 2 ದಿವಸದಲ್ಲಿ ತರ್ತೀನಿ. ಸಾಧ್ಯ ಆದರೆ ಇವತ್ತು ಮಹಾಭಾರತದ ಪ್ರಾರಂಭದ 4 ವರ್ಷಗಳು ಮಾತಾಡ್ತೀನಿ. ನಾಳೆ ದಿವಸ ಭಗವದ್ಗೀತೆಯ 12 ಅಧ್ಯಾಯಗಳ ಸ್ಥೂಲ ದರ್ಶನವನ್ನು ಮಾಡಲಿದ್ದೇನೆ. ಇದು ಸದ್ಯಕ್ಕೆ ನಾನು ಅಂದ್ಕೊಳ್ತಾ ಇರ್ತಕ್ಕಂಥದ್ದು. ಇನ್ನು 13, 14, 15, 16, 17, 18 ಈ 6 ಅಧ್ಯಾಯಗಳಲ್ಲಿ 13ನೇ ಅಧ್ಯಾಯ ಅತ್ಯಂತ ರಹಸ್ಯತಮವಾಗಿರತಕ್ಕಂಥ ಅಧ್ಯಾಯ. 13ನೇ ಅಧ್ಯಾಯ ಅತ್ಯಂತ ತಾತ್ವಿಕವಾದ ಅಧ್ಯಾಯ. 13ನೇ ಅಧ್ಯಾಯ ಸಾಮಾನ್ಯವಾಗಿ ಅರ್ಥವಾಗದ ಅಧ್ಯಾಯ. 13ನೇ ಅಧ್ಯಾಯ ಅತ್ಯಂತ ಕ್ಲಿಷ್ಟವಾದ ಅಧ್ಯಾಯ. 13ನೇ ಅಧ್ಯಾಯವೇ ಇಡೀ 18 ಅಧ್ಯಾಯಗಳಲ್ಲಿ ನಿಕಷ ಭಾಗ, ಧಾತು. ಹೀಗಾಗಿ ನನ್ನ 6 ದಿವಸಗಳ ಉಪನ್ಯಾಸದಲ್ಲಿ 13ನೇ ಅಧ್ಯಾಯಕ್ಕೆ ಹೆಚ್ಚಿನ ಕಾಲವನ್ನು ವಿನಿಯೋಗ ಮಾಡ್ತೀನಿ. ಇನ್ನು ಉಳಿದು ಅಧ್ಯಾಯಗಳನ್ನು ಉಳಿದ ದಿವಸಗಳಲ್ಲಿ ಮಾತಾಡ್ತೀನಿ.
ವಾಸ್ತವವಾಗಿ ಈ 6 ಅಧ್ಯಾಯಗಳನ್ನು ಚಿಂತನೆ ಮಾಡಲಿಕ್ಕೂ ಒಂದು 10-15 ದಿವಸ ಬೇಕು. ಆದರೆ ನೀವು ಶ್ರೀರಾಮರಾಯರು ಒಂದು ಸಲ ಮಾತಾಡ್ತಾ ಕೇಳಿದ್ರು, 8 ದಿವಸದಲ್ಲಿ ಮುಗಿಸ್ತೀರಾ ಅಂದರು. ನಾನು 5 ದಿವಸದಲ್ಲೂ ಮುಗಿಸ್ತೀನಪ್ಪ ಅಂದೆ. ನೀವು ಎಷ್ಟು ಕಾಲ ಕೊಟ್ಟರೆ ಅಷ್ಟು ಕಾಲದಲ್ಲಿ ಮುಗಿಸುವುದು ನನ್ನ ಧರ್ಮ. ಹೀಗಾಗಿ ಈ ಸರಣಿಯ ಇಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇನ್ರಿ? ಒಂದು 2-3 ಅಂಶಗಳನ್ನು ದಾಖಲು ಮಾಡಿಕೊಳ್ಳಿ. ಪ್ರಾರಂಭದಲ್ಲಿ ಇಡೀ ಪ್ರಪಂಚ ಸಾಹಿತ್ಯದಲ್ಲಿ, ಇಡೀ ಪ್ರಪಂಚದ ಧಾರ್ಮಿಕ ಸಾಹಿತ್ಯದಲ್ಲಿ ಶ್ರೀಮನ್ ಮಹಾಭಾರತದ ಪಕ್ಕದಲ್ಲಿ ಕುಳಿತುಕೊಳ್ಳತಕ್ಕ ಯೋಗ್ಯತೆ ಇನ್ಯಾವುದೇ ಗ್ರಂಥಕ್ಕೆ ಇಲ್ಲ. ಇದು ನೀವು ಬಹಳ ಹೆಮ್ಮೆಯಿಂದ, ಗರ್ವದಿಂದ ದಾಖಲು ಮಾಡಿಕೊಳ್ಳಬೇಕಾದ್ದು. ನಮಗೆ ಪ್ರಪಂಚ ಸಾಹಿತ್ಯದ ಸಂಪರ್ಕ ಇಲ್ಲದೇ ಇದ್ದಾಗ, ಅಥವಾ ಪ್ರಪಂಚದ ಸಾಹಿತ್ಯ ದರ್ಶನ ಮಾಡಿದವರಿಗೆ ಭಾರತದ ಪರಿಚಯ ಇಲ್ಲದೇ ಇದ್ದಾಗ, ಹೋಮರ್ನ ಇಲಿಯಡ್ ಹಾಗೂ ಒಡಿಸ್ಸಿ ಅನ್ನತಕ್ಕಂಥ ಗ್ರಂಥಗಳು, ಕಾವ್ಯಗಳು ಪ್ರಪಂಚದ ಶ್ರೇಷ್ಠ ಕೃತಿಗಳು ಅಂತ ತೀರ್ಮಾನ ಆಗಿತ್ತು ಒಂದು ಕಾಲದಲ್ಲಿ. ಆದರೆ ಯಾವಾಗ ಪ್ರಪಂಚ ಸಾಹಿತ್ಯ ವೇದಿಕೆಯಲ್ಲಿ ಶ್ರೀಮದ್ ರಾಮಾಯಣಂ ಅನ್ನತಕ್ಕಂಥ ಒಂದು ಕೃತಿ ಪ್ರದರ್ಶನಕ್ಕೆ ಬಂದಿತೋ, ಯಾವಾಗ ಶ್ರೀಮದ್ ರಾಮಾಯಣ ಗ್ರಂಥ ಅನ್ನುವುದು ಪ್ರಪಂಚ ವೇದಿಕೆಯನ್ನು ಹತ್ತಿತೋ, ಆಗ ಮೇಲ್ನೋಟಕ್ಕೆ ಅದು ಇಲಿಯಡ್ ಹಾಗೂ ಒಡಿಸ್ಸಿಗಿನ ದೊಡ್ಡದು ಅಂತ ತೀರ್ಮಾನ ಆಗೋಯ್ತು. ಮೇಲ್ನೋಟಕ್ಕೆ ಒಳಗೆ ಪ್ರವೇಶವೇ ಆಗಲಿಲ್ಲ. ಆಗಿನ್ನ ಇಲಿಯಡ್ ಹಾಗೂ ಒಡಿಸ್ಸಿ ಎರಡೂ ಕಾವ್ಯಗಳನ್ನು ಸೇರಿಸಿದರೆ ಎಷ್ಟು ಗಾತ್ರವೋ ಅಷ್ಟು ಗಾತ್ರ ಶ್ರೀಮದ್ ರಾಮಾಯಣದ್ದಿತ್ತು, 24,000 ಶ್ಲೋಕಗಳು ಅಂತ. ಹೀಗಾಗಿ ಆದ್ಯ ಪ್ರಪಂಚದ ವಿಮರ್ಶಕರು ತೀರ್ಮಾನ ಮಾಡಿದರು, ಪ್ರಪಂಚದ ಶ್ರೇಷ್ಠ ಸಾಹಿತ್ಯ ಯಾವುದಯ್ಯ ಅಂದರೆ ಶ್ರೀಮದ್ ರಾಮಾಯಣಂ ಅಂತ. ಆಮೇಲೆ ನಿಧಾನವಾಗಿ ಮಹಾಭಾರತ ಪ್ರವೇಶ ಮಾಡ್ತು. ಶ್ರೀಮದ್ ರಾಮಾಯಣಂ 24,000 ಶ್ಲೋಕಗಳು ಅಂದರೆ ಮಹಾಭಾರತ 1,00,000 ಶ್ಲೋಕಗಳು, 2,00,000 ಸಾಲುಗಳ ಗ್ರಂಥ. ಅದಕ್ಕೆ ಸಮಾನವಾದ ಯಾವುದೂ ಇಲ್ಲ, ಪ್ರಪಂಚದ ಯಾವ ಸಾಹಿತ್ಯವೂ ಇಲ್ಲ ಅಂತ ನಿರ್ಣಯ ಆಯಿತು. ಖುಷಿಯಾಗ್ತಿದೆಯೇನ್ರಿ ನಿಮಗೆ? ಆಗಬೇಕಲ್ಲೇನ್ರಿ? ಮತ್ತು ಇಷ್ಟು ನಿಧಾನವಾಗಿ ಚಪ್ಪಾಳೆ ಹೊಡಿತೀರಲ್ಲ ಅದಕ್ಕೆ. ಪ್ರಪಂಚದಲ್ಲಿ ಇದನ್ನು ಮೀರಿದ್ದೇ ಇಲ್ಲ ರೀ ಅಂದರೂ ಸುಮ್ಮನೆ ಕೂತ್ಕೊಂಡಿದ್ದೀರಿ ನೀವು. ಈ ಶ್ರೀಮನ್ ಮಹಾಭಾರತದಲ್ಲಿ ತಾತ್ವಿಕ ಗ್ರಂಥಗಳು ಅಂತ ಪ್ರಪಂಚದಲ್ಲಿ ಸಾಕಷ್ಟಿವೆ. ಕ್ರಿಶ್ಚಿಯನ್ ಧರ್ಮದ್ದಿದೆ, ಇಸ್ಲಾಂ ಧರ್ಮದ್ದಿದೆ, ಬೌದ್ಧದ್ದಿದೆ, ಯಹೂದಿದಿದೆ, ಜೈನ ಧರ್ಮ, ಬೇಕಾದಷ್ಟು ಗ್ರಂಥಗಳಿದೆ. ಈ ಎಲ್ಲ ಧಾರ್ಮಿಕ ಗ್ರಂಥಗಳಲ್ಲಿಯೂ, ಈ ಎಲ್ಲ ಧಾರ್ಮಿಕ ಗ್ರಂಥಗಳಿಗೂ, ಈ ಎಲ್ಲ ಧಾರ್ಮಿಕ ಗ್ರಂಥಗಳನ್ನು ಒಂದರ ಮೇಲೆ ಒಂದಿಟ್ಟರೆ ಇಡೀ ಪ್ರಪಂಚದ ಎಲ್ಲ ಧಾರ್ಮಿಕ ಗ್ರಂಥಗಳ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತುಕೊಳ್ಳತಕ್ಕಂಥದ್ದು ಭಗವದ್ಗೀತೆ. ಈ ಕಾಲಕ್ಕೆ ಸರಿಯಾಗಿ ಚಪ್ಪಾಳೆ ಹೊಡೆದಿದ್ದೀರಿ, ಅದು ನಿಜ ಮಾಡಬೇಕದು. ಪ್ರಪಂಚದ ಎಷ್ಟೆಷ್ಟು ಭಾಷೆಗಳಿದೆಯೋ, ಪ್ರಪಂಚದ ಎಷ್ಟೆಷ್ಟು ಧರ್ಮಗಳಿವೆಯೋ, ಪ್ರಪಂಚದಲ್ಲಿ ಎಷ್ಟೆಷ್ಟು ಜನಾಂಗಗಳಿವೆಯೋ, ಆ ಎಲ್ಲ ಭಾಷೆಗಳು, ಎಲ್ಲ ಧರ್ಮಗಳಿಗೂ ಅನುವಾದ ಆಗಿರತಕ್ಕಂಥ ಕೃತಿ ಅಂದರೆ ಭಗವದ್ಗೀತೆ. ಅಂದರೆ ಪ್ರಪಂಚ ಸಾಹಿತ್ಯದಲ್ಲಿ ಅತ್ಯಂತ ಗೌರೀಶಂಕರದಲ್ಲಿ ವಿರಾಜಮಾನವಾಗಿರತಕ್ಕದ್ದು ಶ್ರೀಮನ್ ಮಹಾಭಾರತ. ಆ ಶ್ರೀಮನ್ ಮಹಾಭಾರತ ಮಧ್ಯಭಾಗದಲ್ಲಿ ಬಂದದ್ದು ಶ್ರೀಕೃಷ್ಣನ ವಾಣಿ, ಕೃಷ್ಣವಾಣಿ, ದೈವವಾಣಿ, ದೇವವಾಕ್. ಅದು ಕೃಷ್ಣನಿಂದಲೇ ನೇರವಾಗಿ ಬಂದದ್ದರಿಂದ ಅದಕ್ಕೆ ವೇದ ಸಮವಾಗಿರತಕ್ಕಂತಹ ಮಾನ್ಯತೆ ದೊರಕಿತು. ಅಂತಹ ಭಗವದ್ಗೀತೆ ಬಹಳಷ್ಟು ತಾತ್ವಿಕರ ಪ್ರಕಾರ ಇಡೀ ಮಹಾಭಾರತದ ಕಥೆ ವಿರಚನೆಯಾಗಿದ್ದೇ ಭಗವದ್ಗೀತೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಅಂತ. ಕಥಾ
ಕಥಾಹಂದರದ ಮಧ್ಯದಲ್ಲಿ ಭಗವದ್ಗೀತೆಯ ತಾತ್ವಿಕ ದರ್ಶನವನ್ನು ವ್ಯಾಸ ಮಹರ್ಷಿಗಳು ಏರ್ಪಡಿಸಿದರು ಅಂತ. ಹೀಗಾಗಿ ನಾವು ಮಹಾಭಾರತವನ್ನು ಆರಂಭ ಮಾಡಿಕೊಂಡು ಆದಿಪರ್ವ, ಸಭಾಪರ್ವ, ಅರಣ್ಯ ಪರ್ವ, ವಿರಾಟ ಪರ್ವ, ಉದ್ಯೋಗ ಪರ್ವವನ್ನು ಮುಗಿಸಿ ಭೀಷ್ಮ ಪರ್ವದ ಪ್ರಾರಂಭಕ್ಕೆ ಬಂದಿದ್ದೇವೆ. ಭೀಷ್ಮ ಪರ್ವ ಇನ್ನೂ ಶುರುವಾಗಿಲ್ಲ. ಶುರುವಾಗುವ ಅಂಚಿನಲ್ಲಿ, ಪ್ರಾರಂಭದಲ್ಲಿ ಭಗವದ್ಗೀತೆ 700 ಶ್ಲೋಕಗಳು ಬರುತ್ತೆ. ಇನ್ನು ಮುಂದೆ ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ, ಗದಾ ಪರ್ವ ಅನ್ನತಕ್ಕಂಥ ಪರ್ವಗಳು ಇವೆ ಇನ್ನು ಉಳಿದಿದ್ದು. ಆ ಪರ್ವಗಳನ್ನೆಲ್ಲ ರಾಘವೇಂದ್ರ ರಾಯರೇ ನೀವು ಅಧ್ಯಕ್ಷರಾದ್ದರಿಂದ ನಿಮಗೆ ಹೇಳ್ತಾ ಇದ್ದೀನಿ, ಆ ಪರ್ವಗಳನ್ನೆಲ್ಲ ಮುಗಿಸಿದರೆ ಶ್ರೀಮನ್ ಮಹಾಭಾರತ ಮುಕ್ತಾಯ ಆದ ಹಾಗೆ. ಈಗ ಭಗವದ್ಗೀತೆ ಮುಗಿಸ್ತಾ ಇದ್ದೀರಿ ಅಷ್ಟೇ, ಅದು ಆತುರಾತುರದಿಂದ. ಈಗ ಸಿಂಹಾವಲೋಕನವನ್ನು ಮಾಡಿದರೆ, ಆಗಲೇ ಹೇಳಿದೆ 156 ಗಂಟೆ ನಮಗಿರ್ತಕ್ಕಂಥದ್ದು, ಒಂದು 2-2.5 ಗಂಟೆ ಈಗ ಮಾತಾಡಬೇಕಾದ್ದು. ನಿಮ್ಮ ಗಮನಕ್ಕೆ ತರುವುದಾದರೆ ಸರ್ಪಯಾಗವನ್ನೆಲ್ಲ ಕೇಳಿದ್ದೀರಿ, ಆ ಕಥೆ ಎಲ್ರಿಗೂ ಗೊತ್ತಿದೆ ಅಲ್ಲೇನ್ರಿ? ಮುಂದೆ ಬಿಡಿ, ಸುಮ್ಮನೆ ಇದ್ರೆ ಹೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಸರ್ಪಯಾಗ, ಆ ಸರ್ಪಯಾಗವನ್ನು ಜನಮೇಜಯ ಮಾಡಿದ್ದಾನೆ. ಅವನಿಗೆ ಪಾಪ ಬಂದಿದೆ, ಸಹಸ್ರಾರು ಸರ್ಪಗಳನ್ನು ಸುಟ್ಟು ಹಾಕಿದ್ದರಿಂದ ಆ ಪಾಪವನ್ನು ಕಳೆದುಕೊಳ್ಳಬೇಕಾಗಿದೆ. ಏನು ಮಾಡಿದರೆ ಆ ಪಾಪ ಹೋಗುತ್ತೆ ಅಂತ ಹೇಳಿದಾಗ ವೇದವ್ಯಾಸ ಮಹರ್ಷಿಗಳು ಶ್ರೀಮನ್ ಮಹಾಭಾರತವನ್ನು ತಂದು ಕೊಡ್ತಾರೆ. ಇದನ್ನು ಓದಯ್ಯ ಅಂತ. ಕೇಳು ಜನಮೇಜಯ ಧರಿತ್ರಿ ಪಾಲ ಅಂತ ಆರಂಭ ಆಗ್ತಕ್ಕಂಥ ಕೃತಿ ಅದು. ಜನಮೇಜಯ ಕೇಳಪ್ಪ ಈ ಮಹಾಭಾರತವನ್ನು. ದೊಡ್ಡ ಪೀಠಿಕೆ ಇದೆ ಅದಕ್ಕೆ, ಯಾರ್ಯಾರಿಂದ ವಂಶ ಬಂತು, ಹೇಗೆ ಬಂತು ಇತ್ಯಾದಿ ಎಲ್ಲ. ನಮ್ಮ ಭಾಗದಲ್ಲಿ ಕಥೆ ಶುರುವಾಗತಕ್ಕಂಥದ್ದು ಶಂತನು ಮಹಾರಾಜನಿಂದ. ಶಂತನು ಮಹಾರಾಜ ಹಾಗೂ ಗಂಗೆಯಿಂದಾಗಿ, ಶಂತನು ಮಹಾರಾಜ ಹಾಗೂ ಗಂಗೆ ವಿವಾಹಿತರಾಗಿ ಅವರಿಗೆ 8 ಮಕ್ಕಳು ಹುಟ್ಟಿ 7 ಮಕ್ಕಳನ್ನು ಗಂಗೆ ನದಿಗೆ ಎಸೆದು 8ನೇ ಮಗುವನ್ನೂ ಹಾಕಬೇಕು ಅಂತ ಇದ್ದಾಗ ಶಂತನು ತಡೀತಾನೆ. ಆ ಮಗುವನ್ನು ಆತನಿಗೆ ಕೊಟ್ಟು ಆಕೆ ಹೋಗ್ತಾಳೆ. ನೀನು ನೋಡ್ಕೋ, ಹಾಗಾದರೆ ನಾನು ನಿನ್ನನ್ನು ಬಿಟ್ಟು ಹೋಗ್ತೀನಿ. ಆದರೆ ಶಂತನು ಹೇಳ್ತಾನೆ, ನಾನು ಹೇಗೆ ನೋಡ್ಕೊಳ್ಳೋದು ಈ ಹುಟ್ಟಿದ ಮಗುನ? ನೀನೇ ಕರ್ಕೊಂಡು ಹೋಗಿ ಅವನು ಪ್ರಾಪ್ತ ವಯಸ್ಕನಾದ ಮೇಲೆ ವಾಪಸ್ ತಂದು ಕೊಡು ಅಂತ. ಹೀಗಾಗಿ ಗಂಗಾದೇವಿ ಶಂತನುವಿನ ಮಗನನ್ನು ಕರೆದುಕೊಂಡು ದೇವಲೋಕಕ್ಕೆ ಹೋಗ್ತಾಳೆ. ಒಂದಷ್ಟು ಕಾಲ ಆಗತ್ತೆ. ಶಂತನು ವಿಹಾರಕ್ಕೆ ಹೋಗಿದ್ದಾಗ ಹರಿತಾ ಇದ್ದಂತಹ ನದಿ ಸ್ಥಗಿತವಾಗಿ ಬಿಡುತ್ತೆ. ನದಿಯ ನೀರು ಬರೋದಿಲ್ಲ. ಯಾಕೆ ಅಂತ ಅದರ ಮೂಲವನ್ನು ಹುಡುಕಿಕೊಂಡು ಹೋದರೆ ಬಾಣಗಳ ಗೋಡೆ ನಿರ್ಮಾಣ ಆಗಿರುತ್ತೆ. ಬಾಣಗಳಿಂದ ಗೋಡೆಯೊಂದನ್ನು ಕಟ್ಟಿರ್ತಾನೆ ಒಬ್ಬ ಹುಡುಗ. ಬಾಣಗಳಿಂದ ಗೋಡೆ ಕಟ್ಟಿ ನದಿಯ ನೀರಿನ ಸೆಳೆತವನ್ನು ನಿಲ್ಲಿಸಬಲ್ಲಂತಹ ಮಹಾಶಕ್ತ ಇವನು ಯಾರಯ್ಯ ಅಂತ ವಿಚಾರಿಸಿದಾಗ ಗಂಗೆ ಪ್ರತ್ಯಕ್ಷಳಾಗಿ ಹೇಳ್ತಾಳೆ, ಇವನು ದೇವವ್ರತ ಅನ್ನತಕ್ಕಂಥ ನಿನ್ನ ಮಗ. ಈ ಹೊತ್ತು ನಾನು ನಿನಗೆ ವಾಪಸ್ ಕೊಡ್ತಾ ಇದ್ದೇನೆ ಅಂತ ಗಂಗೆ ಶಂತನುವಿಗೆ ದೇವವ್ರತನನ್ನು ಕೊಡುತ್ತಾಳೆ ವಾಪಸ್ಸು. ಹಾಗೆ ದೇವವ್ರತ 16-18 ವರ್ಷದ ಯುವಕ ಆಗ್ತಾನೆ ಬೆಳೆದು ಶಂತನುವಿನ ಹತ್ರ. ಅಷ್ಟೂ ವರ್ಷಗಳ ಕಾಲ ಶಂತನು ಮಹಾರಾಜ 2ನೆಯ ಮದುವೆಯನ್ನು ಮಾಡಿಕೊಂಡಿರಲ್ಲ. ಒಂದು ದಿವಸ ಅಡವಿಯಲ್ಲಿ ಹೋಗ್ತಾ ಇದ್ದಾಗ ಅತ್ಯಂತ ಸುಗಂಧಪೂರ್ಣವಾಗಿರತಕ್ಕಂಥ ಸ್ತ್ರೀಯ ದರ್ಶನ ಆಗುತ್ತೆ. ಇದಕ್ಕೆಲ್ಲ ಬಹಳ ದೊಡ್ಡ ದೊಡ್ಡ ಕಥೆಗಳಿದೆ, ಅದೆಲ್ಲ ಆವಾಗ ಮಾತಾಡಿದ್ದೇನೆ. ಯೋಜನಗಂಧಿ ಅಂತ ಆಕೆ. ಆ ಯೋಜನಗಂಧಿಯನ್ನು ಆತ ಮದುವೆ ಆಗಬೇಕು ಅಂತ ಪ್ರಯತ್ನ ಪಟ್ಟಾಗ ಯೋಜನಗಂಧಿಯ ತಂದೆ ದಾಶರಾಜ ಆತ ಹೇಳ್ತಾನೆ, ನಾನು ನಿನಗೆ ಕೊಡಲ್ಲ ಮಗಳನ್ನ ಅಂತ. ಯಾಕಯ್ಯ ಕೊಡಲ್ಲ ಅಂತ ಹೇಳಿದ್ರೆ, ನಿನಗೆ ಈಗಾಗಲೇ ಒಬ್ಬ ಮಗನಿದ್ದಾನೆ, ಮುಂದೆ ರಾಜ್ಯ ಹೋದರೆ ಆ ಮಗನಿಗೆ ಹೋಗುತ್ತೆ, ನನ್ನ ಮಗಳಿಗೆ ಹುಟ್ಟತಕ್ಕಂತಹ ಮಕ್ಕಳಿಗೆ ರಾಜ್ಯ ಸಿಗೋದಿಲ್ಲ. ಕನ್ಯಾಪಿತೃವಾಗಿ ನಾನು ನನ್ನ ಮಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳೋದು ಸಹಜ. ಆದ್ದರಿಂದ ನಿನಗೆ 2ನೇ ಹೆಂಡತಿಯಾಗಿ ಕೊಡೋದಿಲ್ಲ ಅಂತ ಹೇಳ್ತಾನೆ.
ಏಕೆಂದರೆ ದೇವವ್ರತ ಇದ್ದಾನೆ, ಅವನಿಗೆ ರಾಜ್ಯ ಹೋಗಬೇಕು. ಅವನಿಗೆ ರಾಜ್ಯ ಹೋಗೋದರಿಂದ ಈ ಯೋಜನಗಂಧಿಗೆ ಹುಟ್ಟಬಹುದಾದಂತಹ ಮಕ್ಕಳಿಗೆ ರಾಜ್ಯ ಸಿಗೋದಿಲ್ಲ. ಹಾಗಂತ ಆಕೆಯ ಆಶೆಗಾಗಿ ಯೋಗ್ಯನಾಗಿರತಕ್ಕಂಥ ಮೊದಲನೇ ಮಗನಿಗೆ, ವಯಸ್ಸಿಗೆ ಬಂದಿರುವ ಮಗ, ಅವನಿಗೆ ರಾಜ್ಯಾಧಿಕಾರವನ್ನು ಕೊಡಬೇಕು. ಅವನಿಗೆ ರಾಜ್ಯವನ್ನು ಕೊಟ್ಟರೆ ಈಕೆ ಸಿಗೋದಿಲ್ಲ. ಈ ದ್ವಂದ್ವದಲ್ಲಿ ಶಂತನು ಮಹಾರಾಜ ಖಿನ್ನ ಮನಸ್ಕನಾಗಿ ಸುಮ್ಮನೆ ಕೂತ್ಕೊಂಡಿರ್ತಾನೆ. ವಿಷಯವೊಂದು ತಿಳಿದಂತಹ ಈ ದೇವವ್ರತ ತನ್ನ ತಂದೆ ಇಷ್ಟಪಟ್ಟಂತಹ ಹೆಣ್ಣನ್ನು ಅಪ್ಪನಿಗೆ, ಇದು ನೋಡಿ ಹೇಗಿದೆ, ಅಪ್ಪ ಮಗನಿಗೆ ಮದುವೆ ಮಾಡಿಸ್ಬೇಕು, ಈಗ ಮಗ ಅಪ್ಪನಿಗೆ ಮದುವೆ ಮಾಡಿಸ್ತಾ ಇದ್ದಾನೆ. ಆ ಅಪ್ಪ ಇಷ್ಟಪಟ್ಟ ಹೆಣ್ಣನ್ನು ಹುಡುಕಿ ಹೊರಡ್ತಾನೆ. ಆಕೆಯ ಅಪ್ಪನ ಹತ್ತಿರ ಮಾತಾಡ್ತಾನೆ. ಅಪ್ಪ ಹೇಳಿದ್ದು ಯಥಾ ಪ್ರಕಾರ ಇದೆ, ನೋಡಯ್ಯ, ನೀನಿದ್ದಾಗ ನನ್ನ ಮಗಳನ್ನ ಕೊಟ್ಟರೆ ನನ್ನ ಮಗಳ ಮಕ್ಕಳಿಗೆ ರಾಜ್ಯ ಎಲ್ಲಿ ಸಿಗುತ್ತೆ? ಅದಕ್ಕೆ ದೇವವ್ರತ ಹೇಳ್ದ, ಹಾಗಾದ್ರೆ ನಾನು ಮದುವೆನೇ ಮಾಡಿಕೊಳ್ಳಲ್ಲ ಬಿಡ್ರಿ ಇಂದ. ನಾನು ಮದುವೆನೇ ಮಾಡಿಕೊಳ್ಳೋದಿಲ್ಲ, ಆಗ್ತಾನೆ ಮಕ್ಕಳು ಹುಟ್ಟೋದು ಅದೆಲ್ಲ ಚಿಂತೆ. ನನ್ನ ರಾಜ್ಯವನ್ನು ನಾನು ಬಿಟ್ಟು ಕೊಡುತ್ತೇನೆ, ನನಗೆ ಮಕ್ಕಳು ಹುಟ್ಟುವುದಿಲ್ಲ, ಮದುವೆ ಆಗುವುದಿಲ್ಲ. ಆದ್ದರಿಂದ ಈ ಕ್ಷಣದಿಂದ ಉಳಿದ ನಾರಿಯರು ಭಾಗೀರಥಿಗೆ ಸಮ. ನಮ್ಮಮ್ಮ ಗಂಗೆ, ಉಳಿದ ಎಲ್ಲ ಹೆಣ್ಣುಗಳು ಗಂಗೆಗೆ ಸಮಾನ. ಆದ್ದರಿಂದ ಈ ಕೊಟ್ಟು ಮದುವೆ ಮಾಡಯ್ಯ ಅಂತ ಯೋಜನಗಂಧಿಯನ್ನು ಕೊಟ್ಟು ಶಂತನುವಿಗೆ ಮದುವೆ ಮಾಡ್ತಾರೆ. ಆಗ ಶಂತನು ಮಹಾರಾಜ ಆ ದೇವವ್ರತನಿಗೆ ವರವನ್ನು ಕೊಡ್ತಾನೆ. ಇಂತಹ ಭೀಷ್ಮ ಪ್ರತಿಜ್ಞೆಯನ್ನು ನೀನು ಮಾಡಿದ್ದರಿಂದ ಇಚ್ಛಾಮರಣಿಯಾಗು ಹೋಗೆಂದ. ನೀನು ಬಯಸಿದಾಗ ಮೃತ್ಯು ಬರಬೇಕೇ ವಿನಃ ಸುಮ್ಮನೆ ನಮ್ಮೆಲ್ಲ ಹತ್ತಕ್ಕೆ ಮರಣ ಬರುವಂತಿಲ್ಲ. ಮರಣವದು ನಿನ್ನಿಚ್ಛೆ, ಹೋಗು ಅಂತ ಹೇಳ. ಅಂದಿನಿಂದ ದೇವವ್ರತನಿಗೆ ಭೀಷ್ಮ ಅನ್ನತಕ್ಕಂಥ ಹೆಸರು ಪ್ರಾಪ್ತವಾಯಿತು. ಶ್ರೀಮನ್ ಮಹಾಭಾರತದಲ್ಲಿ, ಅದರೊಳಗೂ ಆದಿಪರ್ವದಲ್ಲಿ ಅತ್ಯಂತ ವಿಶೇಷವಾಗಿ ವಿಜೃಂಭಿಸಿದ್ದು ಎರಡು ಪಾತ್ರಗಳು, ಒಂದು ಭೀಷ್ಮಾಚಾರ್ಯರು, ಇನ್ನೊಂದು ಭೀಮಸೇನ. ಹೀಗಾಗಿ ಆದಿಪರ್ವದಲ್ಲಿ, ಹೀಗಾಗಿ ನಾನು ಭೀಷ್ಮಾಚಾರ್ಯರ ಒಂದೆರಡು ಪ್ರಸಂಗಗಳನ್ನು ಮಾತ್ರ ಗಮನಿಸ್ತಾ ಭೀಮಶಕ್ತಿಯನ್ನು ನೋಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇಡೀ ಆದಿಪರ್ವದಲ್ಲಿ ಪ್ರಧಾನ ಭೂಮಿಕೆಯಲ್ಲಿ ಬಂದಿದ್ದು ಭೀಮಸೇನ, ಭೀಮನ ಮಹಾಪ್ರಸನ್ನತೆ, ಪ್ರತಿಭಾಶಕ್ತಿ ಇತ್ಯಾದಿಗಳೆಲ್ಲ. ಈ ಭೀಷ್ಮ ಯುವಕನಾಗಿ ಆತನ ತಂದೆಗೆ ಇಬ್ಬರು ಮಕ್ಕಳು ಜನಿಸ್ತಾರೆ. ಚಿತ್ರಾಂಗದ, ವಿಚಿತ್ರವೀರ್ಯ ಅಂತ. ಆ ತನ್ನ ತಮ್ಮಂದಿರಿಗಾಗಿ ಕಾಶಿರಾಜನ ಆಸ್ಥಾನಕ್ಕೆ ಹೋಗಿ 3 ಸುಂದರಿಯರನ್ನು ಕರ್ಕೊಂಡು ಬರ್ತಾರೆ, ಮಕ್ಕಳನ್ನು. ಅದರಲ್ಲಿ ಒಬ್ಬ ಆಕೆ ಅಂಬೆ ಅಂತ. ಆಕೆ ಹೇಳ್ತಾಳೆ, ನಾನು ಬೇರೆಯವರಿಗೆ ಮನಸ್ಸು ಕೊಟ್ಟಿದ್ದೇನೆ, ಆದ್ದರಿಂದ ನಾನು ಈ ವಿಚಿತ್ರವೀರ್ಯನ್ನು ಮದುವೆ ಆಗಲ್ಲ ಅಂತ. ಚಿತ್ರಾಂಗದ ಅಷ್ಟೊತ್ತಿಗೆ ಸತ್ತೋಗಿರ್ತಾರೆ, ಆಗಲ್ಲ ಅಂತ. ಇನ್ನು ಉಳಿದ ಇಬ್ಬರು, ಅಂಬಿಕೆ ಅಂಬಾಲಿಕೆ ಇಬ್ಬರನ್ನು ವಿಚಿತ್ರವೀರ್ಯನ ಕೊಟ್ಟು ಮದುವೆ ಮಾಡ್ತಾರೆ. ಓಡ್ತಾ ಇದ್ದೀನಲ್ವ, ಓಡಲೇಬೇಕು, ಯಾಕೆಂದರೆ ಮುಗಿಸ್ಬೇಕಲ್ಲ ಬೇಬೇಕು ಕಥೆನ. ಅಂಬೆ ಮಾತ್ರ ವಿರೋಧಿಸಿ ಭೀಷ್ಮನಿಗೆ ಹೇಳ್ತಾಳೆ, ನನ್ನನ್ನು ವಾಪಸ್ ಕಳಿಸು ಅಂತ. ಯಾರನ್ನು ಆಕೆ ಪ್ರೀತಿಸಿದ್ದಳೋ ಶಾಲ್ವರಾಜನ ಹತ್ತಿರಕ್ಕೆ, ಅಂಬೆಯನ್ನು ವಾಪಸ್ ಕಳಿಸ್ತಾನೆ ಭೀಷ್ಮ. ಅವನು ಹೇಳ್ತಾನೆ, ಒಂದು ಸಲ ನನ್ನಿಂದ ನಿನ್ನನ್ನು ಕಿತ್ತುಕೊಂಡು ಹೋದ ಮೇಲೆ ಅವನನ್ನು ಎದುರಿಸಿ ನಿನ್ನನ್ನು ಪಡೆಯಲಾಗದೇ ಇದ್ದಾಗ ನಾನು ಹೆಂಗಸಾಗ್ಬಿಟ್ಟೆ, ಆದ್ದರಿಂದ ಹೆಣ್ಣಿಗೆ ಮದುವೆ ಆಗೋಕ್ಕಾಗೋದಿಲ್ಲ, ನೀನು ವಾಪಸ್ ಹೋಗು ಅಂತಾನೆ. ಹೀಗಾಗಿ ಅಂಬೆಗೆ ಆ ಕಡೆ ತಾನು ಪ್ರೇಮಿಸಿದ ಗಂಡೂ ಸಿಗಲಿಲ್ಲ, ಈ ಕಡೆ ವಿಚಿತ್ರವೀರ್ಯನ ಜೊತೆಗೆ ಮದುವೆಯೂ ಆಗಲಿಲ್ಲ. ಭೀಷ್ಮಾಚಾರ್ಯನ ಮದುವೆ ಆಗು ಅಂದರೆ ಆತ ಇಲ್ಲ ನಾನು ನಮ್ಮಮ್ಮನಿಗೆ ಮಾತು ಕೊಟ್ಬಿಟ್ಟಿದ್ದೀನಿ, ನಾನು ಮದುವೆ ಆಗಲ್ಲ ಅಂತ ಹೇಳ್ದ. ಈಗೇನು ಮಾಡೋದು ಅಂತ ಹೋಗಿ ಪರಶುರಾಮರನ್ನು ಕೇಳ್ತಾಳೆ. ಪರಶುರಾಮರು ಭೀಷ್ಮಾಚಾರ್ಯರ ಗುರುಗಳು. ಪರಶುರಾಮರು ಹೇಳ್ತಾರೆ, ನನ್ನ ಶಿಷ್ಯ ಹಾಗೆಲ್ಲ ತಪ್ಪು ಮಾಡಲ್ವಲ್ಲ,
ಇಲ್ಲ ಸ್ವಾಮಿ, ನನ್ನ ಕೈ ಹಿಡಿದು ಎಳ್ಕೊಂಡು ಹೋಗಿದ್ದಾರೆ. ನಿನ್ನ ಕೈ ಹಿಡಿದು ಎಳೆದುಕೊಂಡು ಹೋಗಿದ್ದರೆ ನಾನು ಅವನ ಕೆನ್ನೆ ಕೊಟ್ಟು ಪಾಠ ಹೇಳ್ತೀನಿ, ನಿನ್ನ ಮದುವೆ ಮಾಡಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಭೀಷ್ಮರ ಹತ್ತಿರಕ್ಕೆ ಬರ್ತಾರೆ. ಏನಯ್ಯ ನೀನು ಈಕೆ ಕೈ ಹಿಡಿದು ಎಳ್ಕೊಂಡು ಬಂದ? ಹೌದು ಸ್ವಾಮಿ. ಮತ್ತು ಅವಳು ಮದುವೆ ಆಗು? ಇಲ್ಲ, ನಾನು ಮೂವರನ್ನೂ ಕೈ ಹಿಡಿದು ಎಳೆದುಕೊಂಡು ಬರುವ ಮುನ್ನ ಒಂದು ಘೋಷಣೆ ಘೋಷಿಸಿದ್ದೆ. ಈ 3 ಜನ ರಾಜಕುಮಾರಿಯರನ್ನು ನನ್ನ ತಮ್ಮನಿಗೋಸ್ಕರ ಕರೆದುಕೊಂಡು ಹೋಗುತ್ತೇನೆ ಅಂತ ಘೋಷಿಸಿದ್ದೇನೆ. ಆದ್ದರಿಂದ ನಾನು ಮದುವೆ ಆಗಲ್ಲ, ನಾನು ಮಾತು ಕೊಟ್ಟಿದ್ದೇನೆ. ನಾನು ಈಕೆಗೆ ಮಾತು ಕೊಟ್ಟಿದ್ದೇನೆ, ನಿನಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದೇನೆ. ಆದ್ದರಿಂದ ಮದುವೆ ಆಗೋದಿಲ್ಲ, ಆಗೋದಿಲ್ಲ. ಕೊನೆಗೆ ಭೀಷ್ಮಾಚಾರ್ಯ ಹೇಳ್ತಾರೆ, ಬ್ರಹ್ಮಚರ್ಯ ಸ್ಥಿತಿಗೆ ತಪ್ಪುವನಲ್ಲ, ನೀವನುಚಿತವ ಬಗೆದರೆ ನಡೆಯಿ ಕೊಟ್ಟೆನು ಕಾಳಗವ ನಿಮಗೆ. ನೋಡ್ರಿ, ನಾನು ಮಾತು ಕೊಟ್ಟಿದ್ದೀನಿ, ನಾನು ಬ್ರಹ್ಮಚಾರಿಯಾಗಿರ್ತೀನಿ ಅಂತ. ಆದ್ದರಿಂದ ಈಕೆಯನ್ನು ಮದುವೆಯಾಗಲ್ಲ. ನೀವೇನಾದರೂ ಬಲವಂತ ಮಾಡಿದರೆ ನಡೆಯಿ ಕೊಟ್ಟೆನು ಕಾಳಗವ ನಿಮಗೆ. ನೀವೇ ಹೇಳಿಕೊಟ್ಟಿರೋ ಪಾಠ ಇದೆ. ನನ್ನನ್ನು ಯುದ್ಧದಲ್ಲಿ ಜಯಿಸಿ ನನ್ನನ್ನು ಸೇವಕನನ್ನಾಗಿ ಮಾಡಿಕೊಳ್ಳಿ, ಆಗ ನೀವು ಹೇಳಿ ನಾನು ನಿಮ್ಮ ಮಾತು ಕೇಳ್ತೀನಿ. ಈಗ ಸಾಧ್ಯ ಇಲ್ಲ. ಕೊನೆಗೆ 21 ದಿವಸಗಳ ಕಾಲ ಪರಶುರಾಮರಿಗೂ ಭೀಷ್ಮಾಚಾರ್ಯರಿಗೂ ಯುದ್ಧ ಆಗತ್ತೆ. ಭೀಷ್ಮರನ್ನು ಸೋಲಿಸಲಿಕ್ಕೆ ಪರಶುರಾಮರಿಗೆ ಆಗೋದಿಲ್ಲ. ಕೊನೆಗೆ ಆಕೆ ಹೇಳ್ತಾರೆ, ನೋಡಮ್ಮ ಇದೆಲ್ಲ ನಂಗೆ ಗಲಾಟೆ ಬೇಡ, ನೀನು ಹೋಗು, ನೀವು ಏನಾದ್ರು ಪರಿಹಾರ ಮಾಡ್ಕೊಳ್ಳಿ. ಕೊನೆಗೆ ಅಂಬೆ ಹೋಗ್ತಾಳೆ, ಬೆಂಕಿಯಲ್ಲಿ ಬೀಳ್ತಾಳೆ. ಭೀಷ್ಮರನ್ನು ಸಾಯಿಸತಕ್ಕ ಶಿಖಂಡಿಯಾಗಿ ನಾನು ಮುಂದಿನ ಜನ್ಮದಲ್ಲಿ ಹುಟ್ಟುತ್ತೀನಿ ಅಂತ ಹೇಳಿ ಹಾಗೆ ಶಿಖಂಡಿಯಾಗಿ ಹುಟ್ಟುತ್ತಾಳೆ. ಮುಂದಿನ ಕಥೆ ಬೇರೆ. ಅದನ್ನು ನಾವು ಭೀಷ್ಮ ಪರ್ವವನ್ನು ನೀವು ಮುಂದುವರಿಸಿದರೆ ನಾವು ಮಾತಾಡಬೇಕವ ನಾವು. ಈ ಭೀಷ್ಮಾಚಾರ್ಯರಿಗೆ ಒಂದು ಕೆಟ್ಟ ಸುದ್ದಿ ಬರುತ್ತೆ. ಏನು ಅಂದರೆ, ಆತನ ತಮ್ಮನ ಮಗ, ಆತನಿಗೆ 2 ತಮ್ಮಂದಿರು, ಒಬ್ಬ ಧೃತರಾಷ್ಟ್ರ, ಒಬ್ಬ ಪಾಂಡು ಮಹಾರಾಜ. ಆ ಪಾಂಡು ಮಹಾರಾಜನಿಗೆ ಚಾಪಲ್ಯ ಜಾಸ್ತಿ. ಅದನ್ನು ನಾವು ವಿಷಯ ಅಂತ ಕರಿತೀವಿ. ವಿಷಯ, ನಾವೆಲ್ಲರೂ ವಿಷಯಿಗಳೇ, ನಮಗೆಲ್ಲರಿಗೂ ಚಾಪಲ್ಯ ಉಂಟು. ಆದರೆ ಯಾವುದೇ ಚಾಪಲ್ಯ ಯಾವುದೋ ಒಂದು ಮಿತಿಯಲ್ಲಿರಬೇಕು. ಈಗ ಮದುವೆ ಆಗಿದ್ದೀರಿ, ಗಂಡ ಹೆಂಡತಿ, ಅದಕ್ಕೆ ಸಂಬಂಧಪಟ್ಟಿದ್ದೇ ಅಲ್ಲಿರೋ ವಿಷಯ. ನಾವೆಲ್ಲ ಚರದೂರವಾಣಿ ಇಟ್ಕೊಂಡಿದ್ದೇವೆ. ದೂರವಾಣಿ ಇರತಕ್ಕಂಥದ್ದು ನಮ್ಮ ಕೆಲಸವನ್ನು ಮಾಡಲಿಕ್ಕೆ. ದೂರವಾಣಿ ನಮ್ಮ ಸೇವಕ, ಜ್ಞಾಪಕ ಇಟ್ಕೊಳ್ಳಿ. ಆದರೆ ಏನಾಗುತ್ತೆ ಅಂದರೆ, ಸೇವಕನಾಗಿರಬೇಕಾದ ಚರದೂರವಾಣಿ, ಅರ್ಥ ಆಗ್ತಾ ಇದೆಯೇನ್ರಿ? ನಾವು ಅದರ ಸೇವಕರಾಗ್ಬಿಡ್ತೀವಿ. ಅದು ನಮ್ಮ ಸೇವೆ ಮಾಡಬೇಕು. ಆದರೆ 24 ಗಂಟೆ ದೂರವಾಣಿ ನೋಡ್ತಾ ಕೂತ್ಕೊಂಡ್ಬಿಟ್ಟಿರ್ತೀರಿ. ಅದೊಂದು ವ್ಯಸನ ಅಂತ. ನೀವು ಯಾವುದನ್ನು ಮಿತಿಯಲ್ಲಿ ಬಳಸದೆ ಅದಕ್ಕೆ ತುತ್ತಾಗ್ತೀರೋ ಅದು ವ್ಯಸನ ನಿಮಗೆ ಅಂತ. ಯೌವನದಲ್ಲಿ ಮದುವೆ ಆಗಿರುತ್ತೆ ನಿಮಗೆ, ಗಂಡ ಹೆಂಡತಿ ಕೂಡಬೇಕು, ಅದು ಸಹಜ. ಆದರೆ ಕಂಡಾಗೆಲ್ಲ ಕೂಡೋದಲ್ಲ ಅನ್ನೋದು ಶಾಸ್ತ್ರ. ಅದಕ್ಕೆ ಕೆಲವು ನಿಯಮಗಳಿದೆ ಅಂತ.